ಕಾವೇರಿಯ ಉಗಮಸ್ಥಾನ ಕೊಡಗಿನ ತಲಕಾವೇರಿಯಲ್ಲಿ ಮೂವರು ಹುಡುಗಿಯರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲು ಮಾಡಿರುವ ಡ್ಯಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದ ಸೃಷ್ಟಿಸಿದೆ. ಮೂವರು ಹುಡುಗಿಯರು ಇದೀಗ ಕೊಡವ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಮೂವರು ಯುವತಿಯರು ತಲಕಾವೇರಿಯ ಮುಖ್ಯ ದ್ವಾರದ ಬಳಿ ಮಂಜು ಮುಸುಕಿದ ವಾತಾವರಣದಲ್ಲಿ ಕೆಲ ಸೆಕೆಂಡ್ಗಳ ಕಾಲ ಡ್ಯಾನ್ಸ್ ಮಾಡಿದ್ದಾರೆ. ನೃತ್ಯದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಅಂದರೆ ಈ ಒಂದು ಡ್ಯಾನ್ಸ್ಗೆ ನೆಟ್ಟಿಗರಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಮೂವರು ತಲಕಾವೇರಿ ದೇವಸ್ಥಾನ ಪ್ರವೇಶ ದ್ವಾರದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಅನ್ನ ಚಿತ್ರೀಕರಿಸಿದ್ರು. ಜೊತೆಗೆ ಅದನ್ನ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಈ ಮೂಲಕ ಪವಿತ್ರ ಸ್ಥಳವನ್ನ ಯುವತಿಯರು ಅಪವಿತ್ರಗೊಳಿಸಿದ್ದಾರೆ ಎಂದು ಆಕ್ರೋಶಿಸಿ ಕೊಡವ ಸಮುದಾಯ ಪೊಲೀಸರಿಗೆ ದೂರು ನೀಡುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿತು, ಎಚ್ಚರಿಕೆಯನ್ನ ನೀಡಿತು. ಇದರಿಂದ ಎಚ್ಚೆತ್ತುಕೊಂಡಂತ ಯುವತಿಯರು ಕ್ಷಮೆ ಕೋರುವಂತ ವಿಡಿಯೋವನ್ನ ಮತ್ತೆ ಹರಿಯಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಕೊಡಗಿನ ತಲಕಾವೇರಿಗೆ ದರ್ಶನಕ್ಕೆ ಅಂತ ಬಂದಿದ್ವಿ. ದರ್ಶನ ಮುಗಿಸಿ ಹೊರಗಡೆ ಬಂದು ಗೇಟ್ ಹತ್ರ ಒಂದು ರೀಲ್ಸ್ ವಿಡಿಯೋ ಮಾಡಿದ್ವಿ. ಅದು ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ಆ ಕಾವೇರಿ ತಾಯಿಯಲ್ಲಿ ಅಪಾರ ಭಕ್ತಿ ಹಾಗೂ ನಂಬಿಕೆ ಇದೆ. ಇದು ಅರಿವಿಲ್ದರೆ ನಾನು ಮಾಡಿರೋದು. ಆ ತಾಯಿಯಲ್ಲಿ ಕೂಡ ಕ್ಷಮೆ ಕೇಳ್ತೀವಿ, ಕಾವೇರಿ ತಾಯಿಯಲ್ಲೂ ಕ್ಷಮೆ ಕೇಳ್ತೀವಿ. ಕಾವೇರಿ ಉಗಮ ಸ್ಥಾನದಲ್ಲಿ ನಾವೊಂದು ರೀಲ್ಸ್ ವಿಡಿಯೋ ಮಾಡಿದ್ವಿ, ಅಂದರೆ ಗೇಟ್ ಹತ್ರ ಒಂದು ವಿಡಿಯೋ ಮಾಡಿದ್ವಿ. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಜಾಗದಲ್ಲಿ ವಿಡಿಯೋ ಮಾಡಬಾರ್ದು ಅಂತ. ಕೊಡವರಿಗೆ ಮತ್ತು ಕೊಡವ ಕಮಿಟಿಗೆ ನಮ್ಮಿಂದ ಏನಾದರೂ ಮನಸ್ಸಿಗೆ ನೋವಾಗಿರೋ ದಯವಿಟ್ಟು ಕ್ಷಮಿಸಬೇಕು. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಸ್ಥಳದಲ್ಲಿ ವಿಡಿಯೋ ಮಾಡಬಾರ್ದು ಅಂತ. ನಮಸ್ತೆ. ನಾವು ಆ ಡ್ಯಾನ್ಸ್ ವಿಡಿಯೋ ಮಾಡಿದ್ರಿಂದ ಕೊಡವರಿಗೆ ಬಹಳ ಬೇಸರ ಉಂಟು ಮಾಡಿದೆ ಹಾಗೂ ನಾವು ಅವರಲ್ಲಿ ಕ್ಷಮೆಯನ್ನು ಕೇಳಕ್ಕೆ ಬಯಸ್ತಿದ್ವಿ. ಯಾಕೆಂದರೆ ಕಾವೇರಿ ಮಾತೆ ಮೇಲೆ ನಮಗೆ ಅಪಾರ ಪ್ರೀತಿ ಹಾಗೂ ಗೌರವ ಇದೆ. ಯಾವತ್ತೂ ಕೆಟ್ಟದ್ದು ಬಯಸಲಿಲ್ಲ ಹಾಗೂ ಯೋಚಿಸಲಿಲ್ಲ.